ಬಾರ್ಕೂರು ಬಳಿಯ ಕೂರಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ 18ನೇ ವರ್ಷದ ಭಜನಾ ಮಂಗಲೋತ್ಸವ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮ ದೇವಸ್ಥಾನದ ವಠಾರದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಂದು ಊರಿನ ದೇವಸ್ಥಾನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಭಜನಾ ಸಂಸ್ಕೃತಿಯನ್ನು ತಿಳಿಸುವ ಕಾರ್ಯ ಆಗಬೇಕಿದೆ. ಹಿಂದೂ ಸಮಾಜದಲ್ಲಿ ಧರ್ಮ ಮತ್ತು ದೇವರ ಆಚರಣೆ ನಂಬಿಕೆಗಳು ಹೆಚ್ಚುವಂತೆ ಮಾಡಲು ಭಜನೆಗಳು ಸಹಕಾರಿಯಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕೂರಾಡಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಗೋಪಾಲಾಚಾರ್ಯ ಬಂಡಿಮಠ, ಬಾಬು ನಾಯಕ್ ಕೂಡ್ಲಿ, ಭಜನಾ ಕ್ಷೇತ್ರದ ಸಾಧಕಿ ಮಾಯಾ ನಾಯಕ್ ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕೂರಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಶೇಖರ್ ಹೆಗಡೆ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರ್ ರತ್ನಾಕರ್ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ದೇಗುಲದ ಆಡಳಿತ ಮಂಡಳಿಯವರು ನಿಮ್ಮ ಸೇವೆಯನ್ನು ಸ್ಮರಿಸಿಕೊಂಡು ಮುತ್ತಿನ ಮಾಲೆ ಫಲ ಪುಷ್ಪಗಳೊಂದಿಗೆ ಸನ್ಮಾನ ಪತ್ರವನ್ನಿತ್ತು ಶ್ರೀಯುತ ಬಾಬು ನಾಯ್ಕರವರನ್ನು ಅವರ ಎಲ್ಲ ಪೋಷಕ ವಿದ್ಯಾರ್ಥಿಗಳ ಪರವಾಗಿ ಗಟ್ಟಿ ಚಪ್ಪಾಳೆಯೊಂದಿಗೆ ಅಭಿನಂದಿಸಿಕೊಳ್ಳುತ್ತಿದ್ದರು. ನಿಮ್ಮ ಈ ಸನ್ಮಾನದಿಂದ ಸ್ಫೂರ್ತಿಗೊಂಡ ನಮ್ಮೂರಿನ ನಾರಿಯರು ನಮ್ಮ ಇಡೀ ಸಮಾಜ ಧಾರ್ಮಿಕತೆ ಚೌಕಟ್ಟಿನಲ್ಲಿ ಬದುಕಿ ಬಾಳುವಂಥ ಒಂದು ಒಳ್ಳೆಯ ವಾತಾವರಣದ ಕಡೆ ಗಮನ ಕೊಟ್ಟು ದೇಶದಾದ್ಯಂತ ಈ ಶಿವರಾತ್ರಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುವಂಥ ವ್ಯವಸ್ಥೆಗಳನ್ನು ನಮಗೆಲ್ಲರಿಗೂ ಕಾಣಲಿಕ್ಕೆ ಸಾಧ್ಯ ಆಗಿದೆ. ನಮ್ಮೂರ ಶಿವ ದೇವಸ್ಥಾನಕ್ಕೆ ಹೋದರೆ ಕಾಲಿಡ್ಲಿಕ್ಕೆ ಜಾಗದೇ ಇರುವಷ್ಟು ಮಂದಿ ಭಕ್ತಾದಿಗಳು ಕ್ಯೂಯಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗ್ತಾ ಇರ್ತಾರೆ. ಮೊನ್ನೆ ಬೈಂದೂರಿನ ಒಂದು ಶಿವ ದೇವಸ್ಥಾನಕ್ಕೆ ಹೋಗಿದ್ದೆ. 1000 ವರ್ಷಗಳ ಇತಿಹಾಸ ಇರುವಂಥ ಕುರುಹುಗಳಿರುವುದನ್ನು ನಮಗೆ ನೋಡಲಿಕ್ಕೆ ಅವಕಾಶಗಳಾಗುತ್ತೆ. ಬೆಂಗಳೂರಿನಲ್ಲಿರುವಂಥ ಒಂದು ಶಿವನ ದೇವಸ್ಥಾನವನ್ನು ನೋಡಲಿಕ್ಕೆ ಕೇರಳದ ಪ್ರಧಾನಿಯವರು ಬಂದದ್ದನ್ನು ಕಂಡು ನನಗೆ ದಿಗ್ಭ್ರಮೆ ಆಗಿತ್ತು. ಇದೇ ರೀತಿ ಇಡೀ ನಮ್ಮ ದೇಶ ರಾಜ್ಯದಲ್ಲಿ ಶಿವನ ಆರಾಧಕರು ಮತ್ತು ಶಿವನ ದೇವಸ್ಥಾನಗಳ ಮೂಲಕ ಇವತ್ತಿನ ಶಿವರಾತ್ರಿಯನ್ನು ಆಚರಿಸುವುದರ ಮೂಲಕ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮತ್ತು ಅವಕಾಶಗಳು ನಮಗೆಲ್ಲರಿಗೆ ಭಕ್ತಾದಿಗಳಿಗೆ